ದೇವಾಲಯದ ಸಮೀಪ ಪಾಳುಬಿದ್ದ ಬಾವಿ ಅಗೆಯುತ್ತಿದ್ದ ಸಂದರ್ಭ ಗುಪ್ತರ ಕಾಲದ ಸುಂದರ ಬುದ್ಧನ ವಿಗ್ರಹವೊಂದು ಪತ್ತೆಯಾಗಿದೆ. ಬುದ್ಧ ಪೂರ್ಣಿಮೆಗೆ 2 ದಿನಗಳ ಹಿಂದೆ ಉಡುಪಿಯ ಬಡಗುಬೆಟ್ಟು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಉಡುಪಿ ಬಡಗುಬೆಟ್ಟುವಿನ ಪ್ರಾಚೀನ ದೇಗುಲದ ಬಾವಿಯಲ್ಲಿ ಜನಾರ್ದನ ವಿಗ್ರಹ ಪತ್ತೆಯಾಗಿತ್ತು. ಅದರ ಸಮೀಪ ಪತ್ತೆಯಾದ ಅನೇಕ ಅವಶೇಷಗಳ ಜೊತೆ ಈ ಸುಂದರ ವಿಗ್ರಹವು ಪತ್ತೆಯಾಗಿದೆ. ಖ್ಯಾತ ಇತಿಹಾಸ ತಜ್ಞ ಪ್ರೊಫೆಸರ್ ಮುರುಗೇಶಿ ಸ್ಥಳಕ್ಕೆ ಆಗಮಿಸಿ ಮೂರ್ತಿಯನ್ನು ಪರಿಶೀಲಿಸಿ ಇದು 5ನೇ ಶತಮಾನದ ಮೂರ್ತಿಯಾಗಿದೆ, ಇದು ಗುಪ್ತರ ಕಾಲದ ಮೂರ್ತಿ ಎಂದು ತಿಳಿಸಿದ್ದಾರೆ. ಸಮಾಜ ಸೇವಕ ಗಣೇಶ್ ರಾಜ್ ಸರಳಿಬೆಟ್ಟು ಮತ್ತು ಇತಿಹಾಸದ ವಿದ್ಯಾರ್ಥಿಗಳು ಈ ವೇಳೆ ಅಲ್ಲಿ ಉಪಸ್ಥಿತರಿದ್ದರು. ಉಡುಪಿಯ ಪರ್ಕಳದ 80 ಬಡಗುಬೆಟ್ಟು ಪಂಚಾಯತ್ನ ಹಿಂಬದಿ ಇರುವಂತಹ ಒಂದು ಆಲಂಬಿ ಪ್ರದೇಶದಲ್ಲಿ ಅಳುದುಳಿದ ದೇವಾಲಯ ಒಂದು ಕಂಡು ಬರ್ತದೆ. ಬಹುಶಃ ಬಹಳ ಪುರಾತನ ದೇವಾಲಯ. ಈ ದೇವಾಲಯದ ಪಕ್ಕದಲ್ಲಿ ಒಂದು ಬಾವಿ ಇದೆ. ಈ ಬಾವಿಯಲ್ಲಿ ಈ ಹಿಂದೆ ಅಲ್ಲಿ ಕೆಲವೊಂದು ಪಳವಳಿಕೆ ಸಿಕ್ಕಿತ್ತು. ಅದನ್ನ ನಾನು ಸಂಶೋಧಕರಾದ ಮುರುಗೇಶ್ ಸರ್ ಅವರಿಗೆ ನಾನು ತಿಳಿಸಿದ್ದೆ. ಅವರು ತಕ್ಷಣ ಸ್ಪಾಟಿಗೆ ಬಂದಿದ್ರು. ಇಲ್ಲಿ ಈ ತರ ಇದೇ ಪ್ರದೇಶ, ಅಲ್ಲಿ ಬಂದು ಸಂಶೋಧನೆ ಮಾಡಿ ಅಂತ ಹೇಳಿದಾಗ ಅವರು ಸ್ಥಳ ಪರಿಶೀಲಿಸಿದಾಗ ಅವರ ತಂಡ ಬಂದಿತ್ತು. ನಂತರ 1 ವಾರ ಬಿಟ್ಟು ಬಂದಿತ್ತು. ಆವಾಗ ಒಂದು ಮೂರ್ತಿ ಕೂಡ ಸಿಕ್ಕಿತ್ತು. ಸುಮಾರು 4 ಫೀಟ್ ಎತ್ತರದ ಜನಾರ್ದನ ದೇವರ ಹಳೆಯ ಕಾಲದ ಒಂದು 10-12 ಶತಮಾನದ ಒಂದು ಮೂರ್ತಿ ಕೂಡ ಸಿಕ್ಕಿತ್ತು. ತದನಂತರ ಮತ್ತಷ್ಟು ಉತ್ಖನನ ಮಾಡಿದಾಗ ಇದೀಗ ಬುದ್ಧನ ಪ್ರತಿಮೆ ಕೂಡ ಆ ಬಾವಿಯಲ್ಲಿ ಸಿಕ್ಕಿರುವುದು ಒಂದು ಬಹಳ ಸಂತಸದ ವಿಷಯ ಕೂಡ. ಮತ್ತೆ ಅಂಗೈಯಲ್ಲಿ ಹಿಡಿಯಬಹುದಾದಷ್ಟು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬುದ್ಧನ ವಿಗ್ರಹ ಇದು ಉಡುಪಿ ಸಮೀಪದ 76 ಬಡಗುಬೆಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲೆಂಬಿ ಎನ್ನುವಂಥ ಕಾಷಾಯ ವಸ್ತ್ರಧಾರಿಯಾಗಿದ್ದಾನೆ. ತಲೆಯಲ್ಲಿ ಉಷ್ಣೀಷ ಇದೆ. ಹಿಂಭಾಗದಲ್ಲಿ ಅತ್ಯಾಕರ್ಷಕವಾದಂಥ ಒಂದು ಕೆತ್ತನೆಗಳಿದ್ದಾವೆ ಮತ್ತು ಅವನು ಕೈಗಳನ್ನು ಧರ್ಮಚಕ್ರ ಪ್ರವರ್ತನ ಮುದ್ರೆಯಲ್ಲಿ ಇಟ್ಕೊಂಡಿದ್ದಾನೆ. ಇದು ಸಾರನಾಥ ಬುದ್ಧನ ಒಂದು ಯಥಾವತ್ ಒಂದು ಪ್ರತಿಕೃತಿಯಾಗಿ ನಮಗೆ ಕಂಡು ಬರ್ತಾ ಇದೆ. ಗುಪ್ತ ಶೈಲಿಯಲ್ಲಿದೆ. ಕ್ರಿಸ್ತಶಕ ಒಂದು 5ನೇ ಶತಮಾನದಷ್ಟು ಪ್ರಾಚೀನವಾದಂಥ ಗುಪ್ತ ಶೈಲಿಯಲ್ಲಿ ಈ ಶಿಲ್ಪ ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು